ಸಾವಿರಾರು ಸಂಖ್ಯೆಯಲ್ಲಿ ಕಾಂಡ್ಲ ಗಿಡಗಳನ್ನು ನೆಟ್ಟು ಮೀನಿನ ಉತ್ಪತ್ತಿಗೆ ಹಾಗೂ ಈ ನದಿ ಪರಿಸರ ಸಂರಕ್ಷಣೆಗೆ ಸದಾ ಸರಳ ವ್ಯಕ್ತಿಯಾಗಿ ದುಡಿಯುತ್ತಿರುವಂತಹ ಪರಿಸರ ಪ್ರೇಮಿ ಜೀತ್ ಮಿಲನ್ ರೋಚ್ ನಮ್ಮನ್ನು ಸೇರಿದ್ದಾರೆ. ತಮಗೆ ಆತ್ಮೀಯ ಸ್ವಾಗತ. ಸಂಸ್ಥೆಯಾಗಿ ತನ್ನ ಮಾನವೀಯ ಸಮಾಜಮುಖಿ ಸೇವೆಗೆ ಸಾಕ್ಷಿಯಾಗಿ ಇದೀಗ ಸರಿಸುಮಾರು 29 ವರ್ಷಗಳನ್ನು ಕಳೆದು ತನ್ನ ಸ್ವಂತ ಕಟ್ಟಡ ನಿನ್ನೆ ಈ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಿರುತ್ತದೆ. ಈ ಕಟ್ಟಡದ ಮೂಲಕ ಕಿಂಗ್ ಸ್ಟಾರ್ ಸೇವಾ ಸಮಿತಿ ಅನೇಕ ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನು ಬಹಳ ವ್ಯವಸ್ಥಾಪಿತವಾಗಿ, ಕಾರ್ಯಬದ್ಧವಾಗಿ, ಶಿಸ್ತುಬದ್ಧವಾಗಿ ಮುಂದೆ ಈ ನಾಡಿನ ಜನತೆಗೆ ನೀಡಲಿದೆ. ಈ ಪ್ರಯುಕ್ತ ಈ ಸೇವಾ ಸಮಿತಿಗೆ ಸಾಕ್ಷಿಯಾಗಿರುವಂತಹ ಇದರ ಸರ್ವ ಸದಸ್ಯರನ್ನು, ಅಧ್ಯಕ್ಷರನ್ನು ಈ ನಾಡಿನ ಪರವಾಗಿ ನಾವೆಲ್ಲರೂ ಆತ್ಮೀಯವಾಗಿ ಅವರನ್ನು ಅಭಿನಂದಿಸುತ್ತಾ ಇದ್ದೇವೆ. ಈ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿ ನಮ್ಮೆಲ್ಲರ ಮಿತ್ರ ಶ್ರೀ ಪ್ರೇಮ್ ಪ್ರಕಾಶ್ ಡಿಸೋಜಾ ತನ್ನ ಸಂಗಡಿಗರ ಜೊತೆ ಸೇರಿಕೊಂಡು ನೇತ್ರಾವತಿ ನದಿ ತಟದಲ್ಲಿ ಈ ರೀತಿಯ ಸಮಾಜಮುಖಿ ಮಾನವೀಯ ಸೇವೆಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ನಮಗೆ ಗೊತ್ತಿರುವ ಹಾಗೆ ಈ ಸೇವಾ ಸಮಿತಿಯ ಅನೇಕ ಕಾರ್ಯ ಚಟುವಟಿಕೆಗಳನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ನಮ್ಮ ಮುಂದೆ ಇಡಲಿದ್ದಾರೆ. ಇದೀಗ ಸಭಾ ಕಾರ್ಯಕ್ರಮದ ಆರಂಭಕ್ಕಾಗಿ ಇಲ್ಲಿನ ವಿದ್ಯಾರ್ಥಿಗಳಿಂದ ಪ್ರಾರ್ಥನಾ ಗೀತೆಗೆ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ
ವೇದಿಕೆಯನ್ನು ಅಲಂಕರಿಸಿರುವಂತಹ, ಅದೇ ರೀತಿ ಸಭಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಈ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕತೆಯನ್ನು ನುಡಿಯಲಿದ್ದಾರೆ ಈ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಶ್ರೀ ಪ್ರೇಮ್ ಪ್ರಕಾಶ್ ಡಿಸೋಜಾ. ತಮ್ಮನ್ನು ಪೋಡಿಯಂ ಕಡೆಗೆ ಆಹ್ವಾನಿಸ್ತಾ ಇದೆ. ಕಿಂಗ್ ಸ್ಟಾರ್ ಸೇವಾ ಸಮಿತಿ ರಿಜಿಸ್ಟ್ರೇಡ್ ಉಲ್ಲಾಲ ಹೊಯ್ಗೆ ಮಂಗಳೂರು. ಪ್ರಿಯರೇ, ಈ ಸಂಸ್ಥೆ 1997ರಲ್ಲಿ ಸ್ಥಾಪನೆಗೊಂಡಿದ್ದು ಪ್ರಾರಂಭದಲ್ಲಿ 20 ಸದಸ್ಯರಾಗಿದ್ದು ಈಗ 50 ಸದಸ್ಯರನ್ನೊಳಗೊಂಡ ಬಲಿಷ್ಠ ಸಂಸ್ಥೆಯಾಗಿದೆ. ನಮ್ಮ ಸಂಸ್ಥೆಯ ಉದ್ದೇಶ ಸಾಮಾಜಿಕ ಸೇವೆ, ಅದರಲ್ಲಿ ಮುಖ್ಯವಾದದ್ದು ನಮ್ಮ ನೇತ್ರಾವತಿ ನದಿಯಲ್ಲಿ ಬಂದ ಅಪರಿಚಿತ ಶವಗಳ ವಿಲೇವಾರಿ, ಶೋಧ ಕಾರ್ಯ ಹಾಗೂ ನೆರೆ ಸಂದರ್ಭದಲ್ಲಿ ಕುಟುಂಬಗಳಿಗೆ ದೋಣಿಯ ಮೂಲಕ ರಕ್ಷಣೆ ಹಾಗೂ ನದಿ ಪರಿಸರ ಸಂರಕ್ಷಣೆ, ಕೊರೋನಾ ಸಂದರ್ಭದಲ್ಲಿ ಕಿಟ್ ವಿತರಣೆ, ಕೊರೋನಾ ವಾರಿಯರ್ಸ್ ಆಗಿ ಶವಗಳ ವಿಲೇವಾರಿ, ಸ್ವಚ್ಛತಾ ಕಾರ್ಯಕ್ರಮ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುಂದಾಳುತನ, ಕರ್ನಾಟಕ ಸರ್ಕಾರ ಜೀವರಕ್ಷಕ ದಳ ಅವರೊಟ್ಟಿಗೆ ರಕ್ಷಣಾ ಕಾರ್ಯ, ಕ್ರೀಡೆ ಹಾಗೂ ಜೀವ ರಕ್ಷಣೆ ಇಂತಹ ಸೇವೆ ನಮ್ಮ ಮುಖ್ಯ ಗುರಿಯಾಗಿದೆ. ಇವತ್ತು ನಮ್ಮ ಕೆಲವು ಸದಸ್ಯರು ಅವರ ಕುಟುಂಬ ಜೀವನೋಪಾಯಕ್ಕಾಗಿ ಹೊರದೇಶಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ದೇವರು ನಮ್ಮ ಎಲ್ಲ ಸದಸ್ಯರನ್ನು ಆರೋಗ್ಯವಂತ ಶಕ್ತಿ ನೀಡಲೆಂದು ನಾನು ಈ ವೇಳೆ ಪ್ರಾರ್ಥಿಸುತ್ತೇನೆ. ನಾವುಗಳು ನಮ್ಮ ಸದಸ್ಯರ ಸಹಾಯ ಮತ್ತು ಕೆಲವು ದಾನಿಗಳ ಸಹಕಾರದಿಂದ ಇವತ್ತು ಒಂದು ಸುಂದರವಾದ ಕಟ್ಟಡ ಕಟ್ಟಲು ನಮಗೆ ಸಹಕಾರವಾಯಿತು. ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ವೇಳೆ ಅರ್ಪಿಸುತ್ತಿದ್ದೇನೆ. ಈ ಕಟ್ಟಡಕ್ಕೆ ಸಹಕರಿಸಿದ ಎಲ್ಲರನ್ನೂ ದೇವರು ಆಶೀರ್ವಾದ ನೀಡಲೆಂದು ನನ್ನ ಪ್ರಾರ್ಥನೆ. ಪ್ರಿಯರೇ, ಇವತ್ತಿನ ದಿನದಂದು ಕಟ್ಟಡದ ಉದ್ಘಾಟನೆ ಪ್ರಯುಕ್ತ ಈ ಸಭಾ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಸ್ವಾಗತಿಸಲು ನಾನು ಇಚ್ಛಿಸುತ್ತೇನೆ. ಇವತ್ತಿನ ಈ ವೇದಿಕೆಯಲ್ಲಿ ಖ್ಯಾತ ಪರಿಸರವಾದಿ ಕಾರ್ಯದರ್ಶಿ ವನ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟ್ರೇಡ್ ಮಂಗಳೂರು ಶ್ರೀ ಜೀತ್ ಮಿಲನ್ ರೋಜ್ ಇವರಿಗೆ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಹಾಗೂ ಕಾರ್ಯದರ್ಶಿ ಸಂತ ಸೆಬೆಸ್ಟಿಯನ್ ಚರ್ಚ್ ಪೆರ್ಮನೂರು ಶ್ರೀಮತಿ ಜ್ಯೋತಿ ಡಿಸೋಜಾ ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಹಾಗೂ ಕೌನ್ಸಿಲರ್ ಆದಂಥ ನಮ್ಮ ಉಲಿಯ ಹೊಯ್ಗೆ ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಸಂಚಾಲಕರು ನದಿ ಪರಿಸರ ಸಂರಕ್ಷಣಾ ಸಮಿತಿ ಉಲಿಯ ಉಲ್ಲಾಲ ಹಾಗೂ ಕತ್ತೋಲಿ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟ್ರೇಡ್ ದಕ್ಷಿಣ ವಲಯದ ಉಪಾಧ್ಯಕ್ಷರಾದಂಥ ಶ್ರೀ ಲಾಯ್ಡ್ ರಾಯಲ್ ಡಿಸೋಜಾ ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಹಾಗೂ ಕಾರ್ಯದರ್ಶಿ ಆದ ಉಲ್ಲಾಲ ನಾಗರಿಕೆ ವೇದಿಕೆ ಇವರುಗಳಾದ ಶ್ರೀ ನವೀನ್ ನಾಯಕ್ ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಇನ್ನೋರವರು ಎಡ್ವರ್ಡ್ ಲೋಬೋ ಕಲಾವಿದರು ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಹಾಗೂ ನೇತ್ರಾವತಿ ಮೀನುಗಾರರ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀ ವಲೇರಿಯನ್ ಡಿಸೋಜಾ ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಸ್ಥಳೀಯ ಮಾಗನಿ ಗುರುಕರೆಗಳಾದ ಶ್ರೀಮತಿ ಪ್ರಸಿಲ್ಲಾ ಡಿಸೋಜಾ ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಹಾಗೂ ಸ್ಥಳೀಯ ಮಾಗನಿ ಇನ್ನೂರ ಗುರುಕರಾದ ಶ್ರೀ ಲೆಡ್ವಿನ್ ವೇಗಸ್ ತಮಗೂ ನಾನು ಸ್ವಾಗತಿಸುತ್ತೇನೆ. ಹಾಗೂ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ರಾಕೇಶ್ ಪ್ರಶಾಂತ್ ಡಿಸೋಜಾ ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಇವರೆಲ್ಲರಿಗೂ ನಮ್ಮ ಸದಸ್ಯರು ಎಲ್ಲರಿಗೂ ಗೌರವ ಕೊಟ್ಟು ಸರ್ ಆತ್ಮೀಯರೇ, ಕಿಂಗ್ ಸ್ಟಾರ್ ಸೇವಾ ಸಮಿತಿ ತನ್ನ ನೂತನ ಕಟ್ಟಡ ಉದ್ಘಾಟನೆಯ ಭಾಗವಾಗಿ ಇದೀಗ ಸಭಾ ಕಾರ್ಯಕ್ರಮವನ್ನು ಆರಂಭಿಸಿದ್ದು, ಸಭಾ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಸವಿ ನೆನಪಿಗಾಗಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಸ್ವಾಗತಿಸುತ್ತಿದ್ದಾರೆ ಈ ಸಂಸ್ಥೆಯ ಕಾರ್ಯಕರ್ತರು. ಧನ್ಯವಾದಗಳು ನಮ್ಮ ಸದಸ್ಯರಿಗೆ. ಹಾಗೂ ಪ್ರಿಯರೇ, ಇಲ್ಲಿ ಈ ಸಭಾ ಕಾರ್ಯಕ್ರಮದ ಈ ವೇದಿಕೆ ಕಾರ್ಯಕ್ರಮ ಆಗಮಿಸಿದಂಥ ನಮ್ಮ ಇಲ್ಲಿಯ ಸ್ಥಳೀಯರಿಗೆ ಹಾಗೂ ನಮ್ಮ ಸದಸ್ಯರಿಗೆ ಹಾಗೂ ಎಲ್ಲರಿಗೂ ನಾನು ಈ ವೇಳೆ ಸ್ವಾಗತಿಸ್ತೇನೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಉದ್ಘಾಟನೆಗಾಗಿ
ಖ್ಯಾತ ಪರಿಸರವಾದಿ, ಪರಿಸರ ಪ್ರೇಮಿ, ಪರಿಸರ ಕಾರ್ಯಕರ್ತರಾಗಿರುವಂತಹ, ನಮಗೆ ಮಾದರಿ ವ್ಯಕ್ತಿಯಾಗಿರುವಂತಹ ಮಂಗಳೂರಿನ ಶ್ರೀ ಜೀತ್ ಮಿಲನ್ ರೋಚ್ ಇವರ ಸಮ್ಮುಖದಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ದೀಪ ಬೆಳಗಿಸುವ ಮೂಲಕ ಈ ಪರಿಸರಕ್ಕೆ ಕೇಂದ್ರಬಿಂದುವಾಗಲಿರುವಂತಹ ಕಿಂಗ್ ಸ್ಟಾರ್ ಸೇವಾ ಸಮಿತಿ, ಇದರ ಕಟ್ಟಡ, ಈ ಕಚೇರಿಯ ಕಾರ್ಯಾಚರಣೆ ಇದೆಲ್ಲವೂ ಈ ನಾಡಿನ ಜನತೆಗೆ ಪ್ರಕಾಶಮಾನವಾಗಿ, ಬೆಳಕಾಗಿ, ಸಹಾಯ ಹಸ್ತವಾಗಿ ಹರಡುತ್ತದೆ, ಹಬ್ಬಲಿದೆ ಎಂಬ ನಂಬಿಕೆಯೊಂದಿಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಶ್ರೀ ಜೀತ್ ಮಿಲನ್ ರೋಚ್, ಖ್ಯಾತ ಪರಿಸರವಾದಿ, ವನ ಚಾರಿಟೇಬಲ್ ಟ್ರಸ್ಟ್ ಇದರ ಕಾರ್ಯದರ್ಶಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಜೀತ್ ಮಿಲನ್ ರೋಚ್ ಹಾಗೂ ನೆರೆದಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಕಿಂಗ್ ಸ್ಟಾರ್ ಸೇವಾ ಸಮಿತಿ ತಮಗೆಲ್ಲರಿಗೂ ತಿಳಿದಿರುವಂತೆ 1997ರಿಂದ ಈ ನಾಡಿನ ಪ್ರದೇಶದ ಜನರಿಗೆ ಬಹಳ ವಿಶೇಷವಾಗಿ ನೇತ್ರಾವತಿ ನದಿ ತಟದಲ್ಲಿರುವಂತಹ ಒಂದು ದ್ವೀಪದಂತಿರುವಂತಹ ಈ ಪ್ರದೇಶದ ಕುಗ್ರಾಮಕ್ಕೆ ಇಲ್ಲಿನ ಜನರಿಗೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವಂತಹ ಒಂದು ಸಂಸ್ಥೆಯಾಗಿರುತ್ತದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಯಾವುದೇ ಸಂಚಾರ ರಸ್ತೆಯ ವ್ಯವಸ್ಥೆಗಳಿಲ್ಲದ, ಅದೇ ರೀತಿ ದಾರಿ ದೀಪಗಳಿಲ್ಲದ, ಕೇವಲ ನದಿ ನೀರನ್ನೇ ಆಶ್ರಯಿಸುವ ಮತ್ತು ಕಾಲುದಾರಿಯನ್ನೇ ಆಶ್ರಯಿಸಿ ಇಲ್ಲಿನ ಸರಿಸುಮಾರು 68 ಮನೆಗಳಿಗೆ ಹಕ್ಕುಪತ್ರವನ್ನು ನೀಡುವ ಮೂಲಕ ಹಲವಾರು ವರ್ಷಗಳಿಂದ ತಮ್ಮ ಗುಡಿಸಲಿನಲ್ಲಿ ಇಲ್ಲಿನ ಮಕ್ಕಳನ್ನು ಮೀನುಗಾರಿಕೆಯ ಮೂಲಕ, ಮೀನು ಹಿಡಿಯುವ ಮೂಲಕ ಸ್ಥಳೀಯ ಉದ್ಯೋಗವನ್ನು ಹರಸಿಕೊಂಡು ಈ ಮಕ್ಕಳಿಗೆ ಬೇಕಾಗಿರುವಂತಹ ವಿದ್ಯಾಭ್ಯಾಸ, ಅವರಿಗೆ ಬೇಕಾಗಿರುವಂತಹ ಬದುಕಿನ ಶಿಸ್ತು, ಈ ಮಕ್ಕಳು ಮುಂದೆ ಈ ಸಮಾಜದ ಪ್ರಜ್ಞಾವಂತ ನಾಗರಿಕರನ್ನಾಗಿ ಮೂಡಿಸುವಂತಹ, ರೂಪಿಸುವಂತಹ ಕಾರ್ಯನಿರ್ವಹಣೆಯಲ್ಲಿ ಈ ನಾಡಿನ ಹಿರಿಯರು ಮಾಡಿರುವಂತಹ ಸೇವೆಯನ್ನು ಸದಾ ನಾವು ಅಭಿನಂದಿಸುತ್ತೇವೆ. ಯಾಕೆಂದರೆ ಇಂತಹ ನೇತ್ರಾವತಿ ನದಿ ತಟದಲ್ಲಿ ಇಲ್ಲಿನ ವರ್ಷಂಪ್ರತಿ ಇದು ಒಂದು ತಗ್ಗು ಪ್ರದೇಶ ಆಗಿರುವ ಕಾರಣ ಮತ್ತೆ ಇಲ್ಲಿ ನೆರೆಹಾವಳಿಯ ಪ್ರಭಾವ ಹೆಚ್ಚು ಇರುವ ಕಾರಣ ಈ ಒಂದು ಪ್ರದೇಶದಲ್ಲಿ ಎಲ್ಲ ವರ್ಷಗಳಲ್ಲಿಯೂ ಬರುವಂತಹ ನೆರೆಹಾವಳಿಯಿಂದ ಈ ಊರಿನ ಜನರ ಮಣ್ಣಿನಿಂದ ಮಾಡಿದಂತಹ ಕುಸಿದು ಹೋಗುವಂತಹ ಮನೆಯಿಂದ ಅಹೋರಾತ್ರಿ ನಿದ್ದೆಯನ್ನು ಬಿಟ್ಟು, ಅದೇ ರೀತಿ ಮಧ್ಯರಾತ್ರಿವರೆಗೂ ಕೂಡ ಈ ನಾಡಿನ ಜನತೆಯ ನೆರೆಯ ಸಂದರ್ಭದಲ್ಲಿ ಅವರನ್ನು ರಕ್ಷಿಸುವಂತಹ ಪಣ ತೊಟ್ಟಿರುವವರು ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಸಹೋದರರು, ನಮ್ಮ ಹಿರಿಯರು. ಇಲ್ಲಿನ ಅವರು ಉಪಯೋಗಿಸುವಂತಹ ಮೀನುಗಾರಿಕೆಗೆ ಉಪಯೋಗಿಸುವಂತಹ ತಮ್ಮ ನಾಡದೋಣಿಯ ಮೂಲಕ ನಮ್ಮ ಜನರ, ನಮ್ಮ ತಾಯಂದಿರ, ಮಕ್ಕಳ, ವೃದ್ಧರ, ಅನಾರೋಗ್ಯಕ್ಕೆ ಈಡಾದಂತಹ ಜನರ ಅವರನ್ನು ರಕ್ಷಿಸುವಂತಹ ಕೆಲಸ ಕಾರ್ಯವನ್ನು ಶತಶತಮಾನಗಳಿಂದಲೂ ಈ ಪ್ರದೇಶದ ಜನರು ನೆರವೇರಿಸುತ್ತಾ ಬಂದಿರುತ್ತಾರೆ. ಈ ನಿಮಿತ್ತ ದೇವರು ಈ ಒಂದು ಪ್ರದೇಶದ ಜನರಿಗೆ ದೈವದತ್ತವಾದ, ಪ್ರಕೃತಿ ದತ್ತವಾದ, ಪ್ರಕೃತಿ ರಮಣೀಯವಾದ ನೈಸರ್ಗಿಕ ಸೌಂದರ್ಯವನ್ನು ಈ ಪ್ರದೇಶಕ್ಕೆ ನೀಡಿರುತ್ತಾನೆ. ಅದೇ ಕಿಂಗ್ ಸ್ಟಾರ್ ರಿವರ್ ವ್ಯೂ ಎಂಬ ಹೆಸರಿನಲ್ಲಿ ಇಂದು ಉಳ್ಳಾಲಕ್ಕೆ ಬರುವಂತಹ ಪ್ರವಾಸಿಗರನ್ನು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತಹ ಪ್ರವಾಸಿಗರನ್ನು ಅತಿ ಹೆಚ್ಚಾಗಿ ಆಕರ್ಷಿಸುವ ಮತ್ತು ಯಾವುದೇ ರೀತಿಯ ಅನಾಹುತಗಳಿಲ್ಲದ, ಯಾವುದೇ ರೀತಿಯ ಅಪಘಾತಗಳಿಲ್ಲದೆ ಬಹಳ ಅನಾಯಾಸವಾಗಿ, ಬಹಳ ಮನೋರಂಜನೆಯಾಗಿ ವಿಹಾರಕ್ಕಾಗಿ ಬರುವ ಪ್ರವಾಸಿಗರನ್ನು, ಈ ಊರಿನ ಜನರನ್ನು ಒಂದು ಸಂತೃಪ್ತಿ, ಒಂದು ನೆಮ್ಮದಿಗಾಗಿ ಬರುವವರನ್ನು ಬಹಳ ಉತ್ತಮ ರೀತಿಯಲ್ಲಿ ಸ್ವಾಗತಿಸುವಂತಹ ಕೇಂದ್ರವಾಗಿದೆ ನೇತ್ರಾವತಿ ರಿವರ್ ವ್ಯೂ. ಈ ರಿವರ್ ವ್ಯೂ ನಿಜವಾಗಿಯೂ ಇಲ್ಲಿ ಜನರು ಸೇರುವಂತಹ ಈ ಪ್ರದೇಶವನ್ನು ಯಾರು ನೋಡಿಕೊಳ್ಳಬೇಕು?
ಜನರು ಸಾರ್ವಜನಿಕರು ತಮ್ಮ ವಿಹಾರಕ್ಕಾಗಿ ಬರುವಂತಹ ಪ್ರದೇಶ. ಇಲ್ಲಿ ಮೂಲಭೂತವಾಗಿ ಸೌಕರ್ಯಗಳಿರಬೇಕು. ಇಲ್ಲಿ ಮೂತ್ರ ವಿಸರ್ಜನೆಗಿರುವಂತಹ ಶೌಚಾಲಯದ ವ್ಯವಸ್ಥೆ ಇರಬೇಕು. ಇಲ್ಲೂ ಬಾಯಾರಿಕೆಗೆ ನೀರು ಕುಡಿಯುವಂತಹ ನೀರಿನ ವ್ಯವಸ್ಥೆ ಇರಬೇಕು. ಅದು ಬಿಟ್ಟು ಇಲ್ಲಿ ನದಿಗೆ ಇಳಿಯುವಂತಹ ಜನರ ರಕ್ಷಣೆಗೆ ಬೇಕಾಗಿ ರಕ್ಷಣಾ ಕವಚ ಇರಬೇಕು. ಈ ರೀತಿಯ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡುತ್ತಾ ಬಂದಿರುವಂತಹ ಕಿಂಗ್ ಸ್ಟಾರ್ ರಿವರ್ ವ್ಯೂನ ಸೇವೆಯನ್ನು ಈ ನಾಡಿನ ಜನತೆ ಖಂಡಿತವಾಗಿಯೂ ಒಂದು ತೆರೆದ ಮನಸ್ಸಿನಿಂದ ಅಭಿನಂದಿಸುತ್ತಾ ಇದೆ. ಈ ಸರ್ಕಾರದ ವ್ಯವಸ್ಥೆಯೊಂದಿಗೆ ಇಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಇರಲಿ, ಇಲ್ಲಿನ ಇನ್ನಿತರ ಯಾವುದೇ ವ್ಯವಸ್ಥೆಗಳಿರಲಿ, ಇವುಗಳನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸುತ್ತಿರುವಂತಹ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆಗಳಿಲ್ಲದೆ ಈ ಜನರಿಗೆ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ ಕಿಂಗ್ ಸ್ಟಾರ್ ರಿವರ್ ವ್ಯೂ. ಈ ಸಂದರ್ಭದಲ್ಲಿ ಅವರು ಈ ನದಿ ಪರಿಸರ ಸಂರಕ್ಷಣಾ ಸಮಿತಿಯ ಎಲ್ಲ ಚಟುವಟಿಕೆಗಳಿಗೂ ಕೂಡ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಸಹಾಯ ಸಹಕಾರ ಬಹಳಷ್ಟು ಪ್ರಮುಖವಾಗಿದೆ. ನಮಗೆ ಗೊತ್ತಿದೆ, ಕಳೆದ ಕೊರೋನಾಕ್ಕಿಂತ ಮುಂಚೆ ನದಿ ಪರಿಸರ ಸಂರಕ್ಷಣಾ ಸಮಿತಿಯವರು ಇಲ್ಲಿಯ ನದಿ ಹಿನ್ನೀರು ಉಳಿಸಬೇಕು, ಇದನ್ನು ರಕ್ಷಿಸಬೇಕು, ಇದು ಮುಂದಿನ ಜನಾಂಗಕ್ಕೆ ನದಿಯ ಮೀನುಗಳು ಜಲಚರಾಚರಗಳು ಇಲ್ಲಿನ ಅದನ್ನು ಆಶ್ರಯಿಸಿಕೊಂಡಿರುವಂತಹ ಮೀನುಗಾರರು ಎಲ್ಲರಿಗೂ ಕೂಡ ಈ ನದಿ ನೀರು ಶತಮಾನಗಳಿಂದ ಯಾವ ರೀತಿಯಲ್ಲಿ ಶುದ್ಧವಾಗಿ ಪವಿತ್ರವಾಗಿ ನಮ್ಮ ಹಿರಿಯರಿಗೆ ಬದುಕನ್ನು ಕೊಟ್ಟಿತ್ತು, ಆ ನದಿ ಇನ್ನೂ ಕೂಡ ಉಳಿಯಬೇಕು ಎಂಬ ನಿಟ್ಟಿನಲ್ಲಿ ನದಿ ಪರಿಸರ ಸಂರಕ್ಷಣಾ ಸಮಿತಿಯ ಮೂಲಕ ಒಂದು ವ್ಯವಸ್ಥೆ ಒಕ್ಕೂಟವನ್ನು ನಾವು ಮಾಡಿಕೊಂಡಾಗ ನಮಗೆ ಸಾಥ್ ನೀಡಿದವರಾಗಿರುತ್ತಾರೆ ಕಿಂಗ್ ಸ್ಟಾರ್ ಸೇವಾ ಸಮಿತಿ. ಅದೇ ರೀತಿ ನೇತ್ರಾವತಿ ಮೀನುಗಾರರ ಸಂಘ, ಉಳ್ಳಾಲ್ತಿ ಧರ್ಮ ಆರಕ್ಷಣಾ ಕ್ಷೇತ್ರ, ಅದೇ ರೀತಿ ಉಳ್ಳಾಲ ದರ್ಗಾ ಸೇರಿದಂತೆ ಕೋಟೆಪುರ ಮಸೀದಿಯ ಎಲ್ಲರೂ ಕೂಡ ಸೇರಿಕೊಂಡು ಸರ್ವ ಧರ್ಮ ಬಾಂಧವರು ನದಿ ಪವಿತ್ರವಾದ ನದಿ ಉಳ್ಳಾಲ್ತಿ ದೇವತೆ ಅಮ್ಮ ಬಂದಂತಹ ಆ ನದಿ, ಅದೇ ರೀತಿ ಸೈಯದ್ ಮದನಿ ತಂಗಲ್ರವರು ಮದೀನಾದಿಂದ ಸಾಗಿ ಬಂದಂತಹ ಸಮುದ್ರ ಮತ್ತು ನದಿ, ಈ ನದಿಗಳನ್ನು ಸಂರಕ್ಷಿಸಬೇಕು ಎಂಬ ನಿಟ್ಟಿನಲ್ಲಿ ಬಹಳ ಚಟುವಟಿಕೆಗಳನ್ನು ನಾವೆಲ್ಲರೂ ಸೇರಿ ಮಾಡುತ್ತಾ ಇದ್ದೇವೆ. ಈ ರೀತಿಯ ಅನೇಕ ಚಟುವಟಿಕೆಗಳಿಗೆ ಸಾಕ್ಷಿಗಳಾಗಿ ಕಿಂಗ್ ಸ್ಟಾರ್ ಸೇವಾ ಸಮಿತಿ ನಮಗೆ ಬೆನ್ನೆಲುಬಾಗಿ ನಿಂತಿದೆ. ಇನ್ನೂ ಕೂಡ ನಮಗೆ ಒಂದು ಆಶ್ವಾಸವಿದೆ, ನಮಗೆ ಒಂದು ಕಡೆ ಕೂತು ಒಂದು ಮೀಟಿಂಗ್ ಮಾಡಲು ವ್ಯವಸ್ಥೆ ಇರಲಿಲ್ಲ. ಈಗ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಕಚೇರಿ ಆಫೀಸ್ನಲ್ಲಿ ನಾವು ಕೂತು ಇಲ್ಲಿನ ಪರಿಸರಾತ್ಮಕ ಚಟುವಟಿಕೆಗಳನ್ನು ಮುಂದುವರಿಸಬಹುದು ಎಂಬ ಭರವಸೆ ಆಸೆ ನಮಗಿದೆ. ಆದ ಕಾರಣ ಇವತ್ತು ಈ ಒಂದು ಕಾರ್ಯಕ್ರಮ ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಬದಲಾಗಿ ಬಹಳ ಅರ್ಥಪೂರ್ಣವಾದಂತಹ ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ನೆರವೇರಿರುವಂತಹ ಎಲ್ಲರನ್ನು ಬಹಳ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇದ್ದೇನೆ. ನಮ್ಮ ಜೊತೆ ಉದ್ಘಾಟಕರಾಗಿ ನಮ್ಮ ಜೊತೆ ಸೇರಿರುವಂತಹ ಶ್ರೀ ಜೀತ್ ಮಿಲನ್ ರೋಚ್ ಅವರ ಪರಿಚಯ ನಮಗೆಲ್ಲರಿಗೂ ಇರಬೇಕು. ಯಾಕೆಂದರೆ ಮಂಗಳೂರಿನಾದ್ಯಂತ ಕಳೆದ ಹಲವಾರು ವರ್ಷಗಳಿಂದ ಕಾಂಡ್ಲಾ ಗಿಡಗಳೆಂದರೆ ಏನು, ಮ್ಯಾಂಗ್ರೋವ್ ಟ್ರೀಸ್ ಅಂದರೆ ಇಲ್ಲಿನ ವಿಶೇಷವಾಗಿ ಇಲ್ಲಿನ ಪರಿಸರದ ನಿವಾಸಿಗಳು ಮೀನುಗಾರಿಕೆಯನ್ನು ಆಶ್ರಯಿಸಿಕೊಂಡವರು. ಮೀನು ಉತ್ಪತ್ತಿಗೆ ಬಹಳ ಮುಖ್ಯ ಕಾರಣವಾಗಿರುವಂತಹ ಕಾಂಡ್ಲಾ ಗಿಡಗಳು, ಕೊಂಬುಗಳಿರುವಂತಹ ನಮ್ಮ ನದಿ ತಟದಲ್ಲಿ ಯಥೇಚ್ಛವಾಗಿ ಬೆಳೆದು ಬರುವಂತಹ ಕಾಂಡ್ಲಾ ಗಿಡಗಳ ಸಂರಕ್ಷಣೆಗೆ ಬೇಕಾಗಿ ಜೀತ್ ಮಿಲನ್ ರೋಚ್ನವರು ತಮ್ಮ ಸಂಘಟಕರ ಜೊತೆ ಅವರ ಜೊತೆ ನಾವು ಕೂಡ ಸೇರಿಕೊಂಡು ಹಲವಾರು ವರ್ಷಗಳಿಂದ ಕಾಂಡ್ಲಾ ಗಿಡಗಳ ರಕ್ಷಣೆಗಾಗಿ ನಾವು ಕೆಲಸ ಮಾಡುತ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಜೀತ್ ಮಿಲನ್ ರೋಚ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಅವರ ಅನಾರೋಗ್ಯದ ಕಾರಣ ಅವರ ಧ್ವನಿ ಪೆಟ್ಟಿಗೆ ಅಲ್ಲಿ ಅಡಚಣೆ ಅಂದರೆ ಮಾತನಾಡಲಿಕ್ಕೆ ಕಷ್ಟವಾಗುವುದರ ಕಾರಣ ಅವರು ಮಾತನಾಡ್ತಾ ಇಲ್ಲ. ಆದರೂ ಕೂಡ ಅವರ ಉಪಸ್ಥಿತಿ, ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿರುವುದು ನಿಜವಾಗಿಯೂ ನಾವು ಧನ್ಯರಾಗಿದ್ದೇವೆ ಸರ್. ಈ ಒಂದು ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮವನ್ನು ನಮ್ಮನ್ನು ಉದ್ದೇಶಿಸಿ ಮಾತನಾಡಲು ಶ್ರೀ ನವೀನ್ ನಾಯಕ್, ಕಾರ್ಯದರ್ಶಿ ಉಳ್ಳಾಲ ನಾಗರಿಕ ವೇದಿಕೆ, ಅದೇ ರೀತಿ ಅಭಿಮೋ ಟೆಕ್ನಾಲಜಿ ಸಾಫ್ಟ್ವೇರ್ ಕಂಪನಿ ಇದರ ಫೌಂಡರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಳೇ ಹಾಗೂ ಲಾಯ್ಡ್ ಮತ್ತೆ ನನ್ನ ಪ್ರೀತಿಯ ರಿಯಾಸ್ ಹಾಗೂ ನನ್ನ ಮಾರ್ಗದರ್ಶಕರಾದ ಹಾಗೂ ಗುರುಗಳಾದ ಜೀತ್ ಸರ್ ಅವರಿಗೆ ಎಲ್ಲರಿಗೂ ವಂದಿಸುತ್ತಾ, ಇಲ್ಲಿ ಸಭೆಯಲ್ಲಿ ನೆರೆದಂಥ ಎಲ್ಲ ನನ್ನ ಎದುರು ಇರುವಂಥ ನನ್ನ ಎಲ್ಲ ಪ್ರೀತಿಯ ಬಂಧುಗಳಿಗೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಇದೇ ಮೊದಲ ಬಾರಿ ಈ ಕಡೆ ಬರೋದು ಮತ್ತು
ತುಂಬ ಖುಷಿ ಆಗ್ತದೆ. ತುಂಬ ಚೆನ್ನಾಗಿ ಕಿಂಗ್ ಸ್ಟಾರ್ ಸೇವಾ ಸಮಿತಿಯವರು ಒಂದು ಸ್ವಂತ ಕಟ್ಟಡ ನಿರ್ಮಿಸಿ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅವರು ಇಲ್ಲಿಯ ಪರಿಸರದ ರಕ್ಷಣೆ ಒಟ್ಟಿಗೆ ಇಲ್ಲಿ ಒಂದು ಎಲ್ಲ ನಿಮ್ಮ ಜನರನ್ನು ಒಟ್ಟುಗೂಡಿಸ್ಲಿಕ್ಕೆ ಒಂದು ಕೊಂಡಿಯಂತೆ ಕೆಲಸ ಮಾಡ್ತಿದ್ದಾರೆ. ಇಂಥರ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ತುಂಬ ಖುಷಿ ಆಯಿತು. ಅದೇ ರೀತಿ ನಾವು ಅಭಿಮೋ ಟೆಕ್ನಾಲಜೀಸ್ ಅಂತ ನಮ್ಮದು ಸಾಫ್ಟ್ವೇರ್ ಕಂಪನಿ ಇದೆ, ತೊಕೋಟಲ್ಲಿದೆ. ನಾವು ತುಂಬ ಜನಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಟೆಕ್ ಇಲ್ಲ BCA ಸ್ಟೂಡೆಂಟ್ಸ್ಗಳಿಗೆಲ್ಲ ಮತ್ತು BCom ಅವರಿಗೆಲ್ಲ ನಾವು ಇಂಟರ್ನ್ಶಿಪ್ ಎಲ್ಲ ಕೊಡ್ತೇವೆ. ಅದೇ ರೀತಿ ನಾವು ಕಿಂಗ್ ಸ್ಟಾರ್ ನಮ್ಮ ಇವರಿಗೆ ತಿಳಿಸೋದೇನೆಂದರೆ, ಇಲ್ಲಿಯ ಈ ಪರಿಸರದ ಮಕ್ಕಳಿಗೆ ಏನಾದರೂ ಯಾವುದೇ ರೀತಿಯ ಇಂಟರ್ನ್ಶಿಪ್ ಅಥವಾ ಜಾಬ್ ರಿಲೇಟೆಡ್ ಏನಾದರೂ ಇದ್ದರೆ ನಾವು ನಿಮಗೆ ಕೈ ಜೋಡಿಸ್ತೇವೆ ಹಾಗೂ ನಿಮಗೆ ಇದರ ಬಗ್ಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಕೇಳ್ಕೊಳ್ತೇನೆ. ಸೊ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಶ್ರೀ ನವೀನ್ ನಾಯಕ್, ಅಭಿಮೋ ಟೆಕ್ನಾಲಜಿ ಇದರ ವ್ಯವಸ್ಥಾಪಕರು, ಸ್ಥಾಪಕರು, ಕಾರ್ಯನಿರ್ವಾಹಕರಾಗಿರುವಂತಹ ತಮಗೆ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲು ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ, ನಿಕಟಪೂರ್ವ ಕೌನ್ಸಿಲರ್, ಸ್ಥಳೀಯ ಉಳಿಯ ವಾರ್ಡ್ ಇವರನ್ನು ಗೌರವಪೂರ್ವಕ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಕಿಂಗ್ ಸ್ಟಾರ್ ಸೇವಾ ಸಮಿತಿ ರಿಜಿಸ್ಟರ್ ಉಲ್ಲಾಲ ಹೊಯ್ಗೆ ಇದರ ನೂತನ ಕಟ್ಟಡದ ಉದ್ಘಾಟನೆಯ ಶುಭ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀ ಜೀತ್ ಮಿಲನ್ ರಾಜ್, ಖ್ಯಾತ ಪರಿಸರವಾದಿ, ಕಾರ್ಯದರ್ಶಿ, ವನ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ಶ್ರೀಮತಿ ಜ್ಯೋತಿ, ಕಾರ್ಯದರ್ಶಿ, ಸಂತ ಸೆಬೆಸ್ಟಿಯನ್ ಚರ್ಚ್ ಪೆರ್ಮಣ್ಣೂರು. ಶ್ರೀ ಸುರೇಶ್ ಭಟ್ನಗರ್, ಅವಾಗಲೇ ಅವರು ಬಂದು ಹೋಗಿರುತ್ತಾರೆ. ಶ್ರೀ ಲಾಯ್ಡ್ ರಾಯಲ್ ಡಿಸೋಜಾ, ಸಂಚಾಲಕರು, ನದಿ ಪರಿಸರ ಸಂರಕ್ಷಣಾ ಸಮಿತಿ ಉಳ್ಳಾಲ, ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ದಕ್ಷಿಣ ವಲಯ ಉಪಾಧ್ಯಕ್ಷರು. ಶ್ರೀ ನವೀನ್ ನಾಯಕ್, ಕಾರ್ಯದರ್ಶಿ, ಉಳ್ಳಾಲ ನಾಗರಿಕ ವೇದಿಕೆ. ಹಾಗೂ ನಮ್ಮ ಸ್ಥಳೀಯ ಮಾಗಣೆಯ ಗುರುಕರರಾದ ಲಿಡ್ವಿನ್ ಅವರೇ ಹಾಗೂ ಸ್ಥಳೀಯ ಮಾಗಣೆಯ ಗುರುಕರರಾದ ಪ್ರೆಸಿಲಾ ಡಿಸೋಜರ್ ಅವರೇ, ನೇತ್ರಾವತಿ ಮೀನುಗಾರ ಸಂಘದ ಉಪಾಧ್ಯಕ್ಷರಾದ ವಲೇರಿಯನ್ ರವರೇ, ಕಿಂಗ್ ಸ್ಟಾರ್ ಸೇವಾ ಸಮಿತಿ ಅಧ್ಯಕ್ಷರಾದ ಪ್ರೇಮ್ ಪ್ರಕಾಶ್ ರವರೇ, ನಮ್ಮ ಕಿಂಗ್ ಸ್ಟಾರ್ ಸೇವಾ ಸಮಿತಿ ಉಪಾಧ್ಯಕ್ಷರಾದ ರಾಕೇಶ್ ಡಿಸೋಜರ್ ಅವರೇ, ಎಡ್ವರ್ಡ್ ಲೋಬೋ ಕಲಾವಿದರು. ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಬಹುದಿನದ ಕನಸು ಇವತ್ತು ನನಸಾಗಿದೆ ಎಂದು ಹೇಳಲು ಖುಷಿ ಪಡುತ್ತೇನೆ. 1997ರಲ್ಲಿ ಸಣ್ಣ ಕಟ್ಟಡ ನಿರ್ಮಿಸಿ ಇಲ್ಲಿಯೇ ಎದುರುಗಡೆ ಜನರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಿಂಗ್ ಸ್ಟಾರ್ ಸೇವಾ ಸಮಿತಿಯಾಗಿ ಪ್ರಾರಂಭವಾಯಿತು. ಅವತ್ತಿನ ಪರಿಸ್ಥಿತಿಯಲ್ಲಿ ಈ ಸಂಘದ ಅವಶ್ಯಕತೆ ಇತ್ತು. ಆ ಸಮಯದಲ್ಲಿ ಈ ಪರಿಸರದಲ್ಲಿ ಯಾವುದೇ ರಸ್ತೆಗಳು ಇರಲಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಗೂ ವಸ್ತುಗಳನ್ನು ಸಾಗಿಸಲು ದೋಣಿಗಳ ಮುಖಾಂತರ ಸಾಗಿಸುತ್ತಿದ್ದರು. ಬರೀ 2 ರಸ್ತೆಗಳಿದ್ದವು, ತೊಕ್ಕೊಟ್ಟಿನಿಂದ ಡೈಮಂಡ್ ರೋಡ್ ತನಕ, ಉಳ್ಳಾಲದಿಂದ ಉಳಿಯ ದೇವಸ್ಥಾನದವರೆಗೆ. ಆಸ್ಪತ್ರೆಗಳಿಗೆ ಹೋಗಲು, ಕೆಲವೊಂದು ಸಮಾರಂಭಗಳಿಗೆ ಹೋಗಲು ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಅಗತ್ಯವು ಜನರಿಗೆ ಇತ್ತು. ಆವಾಗದಿಂದ ಇವತ್ತುವರೆಗೂ ಈ ಸಮಿತಿಯು ಬೆಳೆಯುತ್ತಾ ಬಂತು. ಮಳೆಗಾಲದಲ್ಲಿ ನೆರೆ ಬಂದಾಗ ದೋಣಿಗಳನ್ನು ಉಪಯೋಗಿಸಿ ಜನರನ್ನು ರಕ್ಷಿಸಿ ಗಂಜಿ ಕೇಂದ್ರಕ್ಕೆ ಹಾಗೂ ಸುರಕ್ಷಿತ ಜಾಗಕ್ಕೆ ತಲುಪಿಸುವ ಕೆಲಸವನ್ನು ಪ್ರತಿ ವರ್ಷ ಮಾಡಿರುತ್ತಾರೆ. ಇದು ಒಂದು ಒಳ್ಳೆಯ ಕೆಲಸ ಅಂತ ಹೇಳಬಹುದು. ಇದರಿಂದ ಪರಿಸರದ ಜನರಿಗೆ ತುಂಬ ಅನುಕೂಲವಾಗುತ್ತದೆ. ಇದಕ್ಕಿಂತ ಮುಖ್ಯವಾಗಿ ನದಿ ಪರಿಸರದಲ್ಲಿ ಮೀನುಗಾರಿಕೆ ಮಾಡುವವರು ಜಾಸ್ತಿ ಕುಟುಂಬಗಳು ಇರುವುದರಿಂದ ಮೀನುಗಾರಿಕೆ ಮಾಡುವಾಗ ಅನೇಕ ಅನಾಥ ಶವಗಳು ಕಂಡರೆ ಫೋನ್ ಬರುವುದು ಕಿಂಗ್ ಸ್ಟಾರ್ ಕ್ಲಬ್ಬಿಗೆ. ಈ ಸಂದರ್ಭದಲ್ಲಿ ದೂರದ ರಾಣಿಪುರ, ಪಾವೂರು, ಕೋಡಿ, ಕುದ್ರು, ಜಪ್ಪಿನ ಮೊಗರು ಎಲ್ಲಿ ಶವ ಕಂಡರೂ ಕರೆ ಬರುವುದು ಕಿಂಗ್ ಸ್ಟಾರ್ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ. ಈ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡದೆ ಶವಗಳನ್ನು ಪೊಲೀಸ್ ಅವರ ಮುಖಾಂತರ ಅವರ ವಾರಿಸುದಾರರಿಗೆ ತಲುಪಿಸಿರುತ್ತಾರೆ. ಕೆಲವೊಮ್ಮೆ ಕೊಳೆತ ಸ್ಥಿತಿಯಲ್ಲಿ ಇದೇ ನದಿ ದಡಕ್ಕೆ ತಂದ ಶವಗಳನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಇದೊಂದು ಅಸಾಧಾರಣ ಕೆಲಸ. ಈ ಕೆಲಸ ಮಾಡಲು ಎಲ್ಲರಿಗೂ ಸಾಧ್ಯವಿಲ್ಲ. ಈಗಾಗಲೇ ಸಾಧಾರಣ 78ಕ್ಕಿಂತ ಹೆಚ್ಚು ಶವಗಳನ್ನು ವಾರಿಸುದಾರರಿಗೆ ತಲುಪಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕಿಂಗ್ ಸ್ಟಾರ್ ಸಮಿತಿಯ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಅಭಿನಂದಿಸುತ್ತೇನೆ. ಈ ಸಂಘದಿಂದ ನನ್ನ ಕೌನ್ಸಿಲರ್ ಜೀವನಕ್ಕೆ ತುಂಬ ಅನುಕೂಲವಾಯಿತು. ನನ್ನ ರಾಜಕೀಯ ಜೀವನಕ್ಕೆ ಕಿಂಗ್ ಸ್ಟಾರ್ ಸಮಿತಿಯ ಸಹಕಾರ ತುಂಬ ಇತ್ತು. ಈ ವೇದಿಕೆಯ ಮುಖಾಂತರ ತಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇವತ್ತು ಕರ್ನಾಟಕ ಸರ್ಕಾರದ ವಿಧಾನಸಭೆ ಸಭಾಧ್ಯಕ್ಷರು ಡಾಕ್ಟರ್ UT ಖಾದರ್ ಸರ್ ಅವರು ಭಾಗವಹಿಸಬೇಕಿತ್ತು.
ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮಂತ್ರಿಗಳಾದ ಶ್ರೀ ಸುಧಾಕರ್ ರವರು ನಿಧನರಾಗಿದ್ದರಿಂದ ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಬರಲು ಆಗಲಿಲ್ಲ ಅಂತ ತಮ್ಮ ಪತ್ರದ ಮೂಲಕ ತಿಳಿಸಿದ್ದಾರೆ. ಅವರ ಕೊಡುಗೆ ನಮ್ಮ ಪರಿಸರಕ್ಕೆ ತುಂಬಾ ಇದೆ. ಈಗಾಗಲೇ 2 ಕೋಟಿ ಮಿಕ್ಕಿ ಅನುದಾನ ಕೊಟ್ಟು ರಸ್ತೆ ಹಾಗೂ ತಡೆಗೋಡೆಗಳನ್ನು ಮಾಡಿರುತ್ತಾರೆ. 68 ಮನೆಗಳಿಗೆ ಹಕ್ಕುಪತ್ರವನ್ನು ಕೊಟ್ಟು ಬಡವರಿಗೆ ತಮ್ಮ ಮನೆ ಸ್ಥಳಗಳನ್ನು ಕಾಯಂಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಯುಟಿ ಖಾದರ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಡಾಕ್ಟರ್ ಇಫ್ತಿಕರ್ ಸರ್ ಅವರು ಆಗಲೇ ಬಂದು ಕಿಂಗ್ ಸ್ಟಾರ್ ಸಮಿತಿಯವರಿಗೆ ಅಭಿನಂದಿಸಿ ಹೋಗಿರುತ್ತಾರೆ. ಇವತ್ತಿನ ದಿನ ಇಷ್ಟು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟ ಕಿಂಗ್ ಸ್ಟಾರ್ ಸೇವಾ ಸಮಿತಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ, ನಿಕಟಪೂರ್ವ ಕೌನ್ಸಿಲರ್ ಉಳ್ಳಾಲ ಉಳಿಯ ವಾರ್ಡ್. ಮಾತುಗಳಿಗೆ ಮತ್ತು ಅಭಿನಂದನೆಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಲಾಯ್ಡ್ ರಾಯಲ್ ಡಿಸೋಜಾ, ಸಂಚಾಲಕರು ನದಿ ಪರಿಸರ ಸಂರಕ್ಷಣಾ ಸಮಿತಿ, ಅದೇ ರೀತಿ ಉಪಾಧ್ಯಕ್ಷರು ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ದಕ್ಷಿಣ ವಲಯ, ಇವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು ಮಂಗಳೂರು ರಿಯಾಜ್ ಅವರಿಗೆ. ಈ ದಿನದ ಕಿಂಗ್ ಸ್ಟಾರ್ ಸೇವಾ ಸಮಿತಿ ರಿಜಿಸ್ಟರ್ ಇವರ ನೂತನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ ಸಮಿತಿಯವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೆಯೇ ಇವತ್ತು ಮುಖ್ಯ ಅತಿಥಿಗಳಾದಂಥ ವೇದಿಕೆಯಲ್ಲಿರುವ ಮುಖ್ಯವಾಗಿ ಶ್ರೀ ಜೀತ್ ಮಿಲನ್ ರೋಚ್ ಇವರು ಖ್ಯಾತ ಪರಿಸರವಾದಿ, ಕಾರ್ಯದರ್ಶಿ, ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು, ಇವರಿಗೆ ನಾನು ವೇದಿಕೆ ಮೇಲೆ ಇರುವಂಥದ್ದು ನಾನು ಅವರಿಗೆ ಸ್ವಾಗತಿಸುತ್ತೇನೆ. ಹಾಗೆಯೇ ಕಾರ್ಯದರ್ಶಿಯಾದಂಥ ಸಂತ ಸೆಬಾಸ್ಟಿಯನ್ ಚರ್ಚ್ ಪೆರ್ಮನೂರು ಶ್ರೀಮತಿ ಜ್ಯೋತಿ ಡಿಸೋಜಾ ಅವರಿಗೆ ಕೂಡ ನಾನು ವಂದಿಸ್ತೇನೆ. ಹಾಗೆಯೇ ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ, ನಿಕಟಪುರ ಕೌನ್ಸಿಲರ್ ಆದಂಥ ಉಳಿಯ ಹೊಯ್ಗೆ ಅವರಿಗೆ ಕೂಡ ನಾನು ವಂದಿಸ್ತೇನೆ. ಹಾಗೆಯೇ ನನ್ನ ಆತ್ಮೀಯ ಮಿತ್ರರಾದಂತಹ ಶ್ರೀ ನವೀನ್ ನಾಯಕ್, ಕಾರ್ಯದರ್ಶಿ ಉಳ್ಳಾಲ ನಾಗರಿಕ ವೇದಿಕೆ, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಂತ ನಾವು ವಂದಿಸ್ತೇನೆ. ಕಿಂಗ್ ಸ್ಟಾರ್ ಸೇವಾ ಸಮಿತಿ ಇದು 1997ರಲ್ಲಿ ಸ್ಥಾಪನೆಗೊಂಡಿದ್ದು, ಇವತ್ತು ಮುಖ್ಯವಾಗಿ ಅವರ ಅರ್ಧ ಭಾಗ ಸಂಪೂರ್ಣಗೊಂಡಿದೆ ಎಂದು ನಾನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಇದರ ಮೊದಲು ಕಳೆದ 20 ವರ್ಷಗಳ ಹಿಂದೆ ಚರಿತ್ರೆ ನೋಡಿದರೆ ಯಾವುದು ಇಲ್ಲಿ ರಿಜಿಸ್ಟರ್ ಸಮಿತಿ ಅಥವಾ ಕ್ಲಬ್ ಅಂತವ ಯಾವುದು ಕೂಡ ಇರಲಿಲ್ಲ. ಇದರ ಮುಖ್ಯವಾಗಿ ನಾವು ಇಲ್ಲಿ ಮೂಲಭೂತ ಸೌಕರ್ಯಗಳು ಯಾರಿಗೂ ಕೂಡ ಇರಲಿಲ್ಲ. ಈಗ ತಾನೇ ನಮ್ಮ ನಿಕಟಪೂರ್ವ ಕೌನ್ಸಿಲರ್ ಶಾಂತಿ ಡಿಸೋಜಾ ಅವರು ಉಲ್ಲೇಖ ಮಾಡಿದರು, ಅದು ಸತ್ಯವೇ. ನಾವು ಒಂದು ಕಡೆಯಿಂದ ನಾವು ತೊಕ್ಕೋಟಿಗೆ ಹೋಗಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದರು. ಮೊದಲು 1975ರಲ್ಲಿ ಒಂದು ನೆರೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಹಳೆಯ ತುಂಬ ವ್ಯಕ್ತಿಗಳು ಇದ್ದಾರೆ ಇಲ್ಲಿ, ಅವರಿಗೆ ಕೂಡ ಗೊತ್ತಿದೆ ಎಂಥ ಕಷ್ಟಪಟ್ಟಿದ್ದಾರೆ. ಆ ತಮ್ಮನಲ್ಲಿ ಈಗ ನೆರೆ ಬರೋದು ತುಂಬ ಕಮ್ಮಿ ಈ ಏರಿಯಾದಲ್ಲಿ. ಯಾಕೆಂದರೆ ನಮ್ಮ ಎತ್ತಿನಹೊಳೆ ಅಣೆಕಟ್ಟು ಆಗಿ ಈಗ ಸ್ವಲ್ಪ ನೆರೆ ಬರುವ ಸಂದರ್ಭ ಕಮ್ಮಿ. ಹಾಗೆ ಆ ಟೈಮಲ್ಲಿ ಈ ಪ್ರದೇಶ ತುಂಬ ಕಷ್ಟಕರವಾದಂತಹ ಈ ಪ್ರದೇಶವಾಗಿತ್ತು. ಇಲ್ಲಿ ಒಂದು 50 ಕುಟುಂಬ, ಆ ಟೈಮಲ್ಲಿ 50 ಕುಟುಂಬಗಳು ಇದ್ದು ಆ ಸಮಯದಲ್ಲಿ ಎಲ್ಲರಿಗೆ ತುಂಬ ಕಷ್ಟಕರವಾಗಿತ್ತು ಸಾಮಗ್ರಿ ತರಲು. ಇಲ್ಲಿ ಮನೆಗೆ ಬೇಕಾದಂಥ ವ್ಯವಸ್ಥಿತವಾಗಿ ಅವರದ್ದು ಕಷ್ಟಕರ ಜೀವನ ನಡೆಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕಿಂಗ್ ಸ್ಟಾರ್ ಸೇವಾ ಸಮಿತಿ ಇವರು ಮುಂದಿಟ್ಟ ಇವರ ಹೆಜ್ಜೆಗಳು
ಸಾಮಾಜಿಕವಾಗಿ ಪರಿಸರವಾಗಿ ಎರಡೂ ಕೂಡ ಒಂದಾಗಿ ಕೂಡಿಕೊಂಡು ಮುಖ್ಯವಾಗಿ ನೇತ್ರಾವತಿ ನದಿಯಲ್ಲಿ ಬರುವ ಅನಾಥ ಶವಗಳನ್ನು ತಂದು ಶ್ರೀ ಪ್ರೇಮ್ ಡಿಸೋಜಾ ಅವರಿಗೆ ಕಳೆದ ನಾವು 2 ವರ್ಷ ಹಿಂದೆ ಅವರಿಗೆ ಸನ್ಮಾನ ಮಾಡಿದ್ದೇವೆ ನಮ್ಮ ವಾರ್ಡಿನಲ್ಲಿ. ನಾನು ಅದು ಹೇಳಲಿಕ್ಕೆ ಇಚ್ಛಿಸಿಬಿಡ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಗುವಂತೆ ನಾನು ಅವರಿಗೆ ಮುಂದಿನ ಒಂದು ಕೈ ಎತ್ತುತ್ತೇನೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಈ ಕಟ್ಟಡವಾಗಿದ್ದು ಮುಂದಿನ ತಲೆಮಾರಿಗೆ ಒಳ್ಳೆಯ ಸ್ಥಾನಮಾನ ಆಗಲಿ. ಇಲ್ಲಿ ಸಮಿತಿಯವರು ಒಂದೇ ಮಕ್ಕಳಿಗೆ ಒಂದು ಓದು ಅಭ್ಯಾಸ ಆಗಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. ಮಕ್ಕಳಿಗೆ ಕ್ರೀಡಾಕೂಟಗಳು ಒಳ್ಳೆದಿದೆ. ಇಲ್ಲಿ ಜೆಂಟ್ಸ್ ಕೂಡ ಕ್ರೀಡಾಕೂಟ ಒಳ್ಳೆದಿದೆ, ಲೇಡೀಸ್ ಕೂಡ ಕ್ರೀಡಾಕೂಟ ಒಳ್ಳೆದಿದೆ. ಮುಂದೆ ಬರಲಿ ನಾನು ಆಶಿಸ್ತೇನೆ ಎಂದು 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಶ್ರೀ ಲಾಯ್ಡ್ ರಾಯಲ್ ಡಿಸೋಜಾ, ನದಿ ಪರಿಸರ ಸಂರಕ್ಷಣಾ ಸಮಿತಿ ಉಳ್ಳಿಯ, ಅದೇ ರೀತಿ ಉಪಾಧ್ಯಕ್ಷರು ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ್ ದಕ್ಷಿಣ ವಲಯ. ಆತ್ಮೀಯರೇ, ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಈ ವೇದಿಕೆಯಲ್ಲಿ ಈ ನಾಡಿನ ಹಿರಿಯರಿಗೆ, ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಕಾರ್ಯಕರ್ತರಿಗೆ ಮತ್ತು ತಮ್ಮ ವಿದ್ಯಾಭ್ಯಾಸ ರಂಗದಲ್ಲಿ ಸಾಧನೆಗೈದಿರುವಂತಹ ಸ್ಥಳೀಯರಿಗೆ ಸನ್ಮಾನ ಗೌರವವನ್ನು ನೀಡುವಂತಹ ಸಂದರ್ಭ. ಈ ಸಂದರ್ಭಕ್ಕಾಗಿ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದೇವೆ. ಸಂಘಟಕರು ದಯವಿಟ್ಟು ವೇದಿಕೆಯ ಮುಂಭಾಗ ಕುರ್ಚಿಗಳನ್ನು, ಆಸನವನ್ನು, ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಶ್ರೀ ಪ್ರೇಮ್ ಪ್ರಕಾಶ್ ಡಿಸೋಜಾ ಅಧ್ಯಕ್ಷರು, ಕಿಂಗ್ ಸ್ಟಾರ್ ಸೇವಾ ಸಮಿತಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಪ್ರಿಯರೇ, ಊರಿನ ಮನೆಗೆ ಕುಡಿಯುವ ನೀರಿನ ಸೇವೆ, ನಿಮ್ಮ ನಿರಂತರ ಸೇವೆಗೆ ಶ್ರೀ ರಾಬರ್ಟ್ ಡಿಸೋಜಾ ಇವರಿಗೆ ಕಾಯಕ ರತ್ನ ಗೌರವ ಕೊಡಲು ನಾವು ನಮ್ಮ ಸಂಸ್ಥೆಯ ಪರವಾಗಿ ಇಚ್ಛಿಸ್ತೇವೆ. ಶ್ರೀಮಾನ್ ರಾಬರ್ಟ್ ಡಿಸೋಜಾ ಮುಂದೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ತಮ್ಮ ನಿರಂತರ ಮತ್ತು ನಿಷ್ಠಾವಂತ ಸೇವೆಯನ್ನು ನಾವುಗಳು ಗೌರವಿಸುತ್ತೇವೆ. ವೇದಿಕೆಯಲ್ಲಿದ್ದ ಗಣ್ಯರು ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಡಿಸೋಜಾ ಕಳೆದ 28 ವರ್ಷಗಳಿಂದ ಈ ಪ್ರದೇಶದ ಮನೆಗೆ ಪಂಪ್ ನೀರಿನ ಸೌಲಭ್ಯವನ್ನು ಕ್ಲಪ್ತ ಸಮಯಕ್ಕೆ, ಯಾವುದೇ ರೀತಿಯ ವಾತಾವರಣಕ್ಕೆ ಅಡಚಣೆ ಇದ್ದರೂ ಕೂಡ, ಮಳೆ ಬಿಸಿಲು ಗಾಳಿ ಇದ್ದರೂ ಕೂಡ ನೀರು ಬಿಡುವಂತಹ ಸಂದರ್ಭದಲ್ಲಿ ನೀರಿನ ಸರಬರಾಜನ್ನು ಮಾಡುತ್ತಾ ಬಂದಿರುತ್ತಾರೆ. ಶ್ರೀ ರಾಬರ್ಟ್ ಡಿಸೋಜಾ ಈ ನಾಡಿನ, ಈ ಪ್ರದೇಶದ ನೀರ್ ಸಾಬ್ ಎಂದೇ ಹೇಳಬಹುದು. ಜನರಿಗೆ ನೀರನ್ನು ನೀಡುವ ಮೂಲಕ ತಮ್ಮ ಬದುಕನ್ನು ಸಾರ್ಥಕತೆಗೊಳಿಸಿರುತ್ತಾರೆ. ಅವರನ್ನು ಈ ವೇದಿಕೆಯಲ್ಲಿ ನಾವೆಲ್ಲರೂ ಗೌರವಪೂರ್ವಕ ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸುತ್ತಿದ್ದೇವೆ. ಊರಿನ ಮನೆಗೆ ಕುಡಿಯುವ ನೀರುಣಿಸುವ ನಿಮ್ಮ ನಿರಂತರ ಮತ್ತು ನಿಷ್ಠಾವಂತ ಸೇವೆಯನ್ನು ಗೌರವಿಸುತ್ತಾ ಕಿಂಗ್ ಸ್ಟಾರ್ ಸೇವಾ ಸಮಿತಿಯಿಂದ ಅರ್ಪಿಸುತ್ತಿರುವ ಪ್ರೀತಿಯ ಸ್ಮರಣಿಕೆ ಕಾಯಕ ರತ್ನ ಗೌರವ. ಈಗ ಕುಮಾರಿ ಸಾನ್ವಿಟಾ ಡಿಸೋಜಾ ಇವರಿಗೆ ಶೌರ್ಯ ಪುರಸ್ಕಾರ, ಪ್ರೀ ಜೂನಿಯರ್ ಮಿಸ್ ಇಂಡಿಯಾ ಹಾಸ್ಟೆಲ್ ನ್ಯಾಷನಲ್ ವಿನ್ನರ್. ದಯಮಾಡಿ ವೇದಿಕೆಗೆ ಬಂದು ಈ ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಕುಮಾರಿ ಸಾನ್ವಿಟಾ ಡಿಸೋಜಾ ನಮ್ಮ ಸದಸ್ಯರಾದಂಥ ಶ್ರೀ ಸಂದೀಪ್ ಲವಿಟಾ ಡಿಸೋಜಾ ಇವರ ಮಗಳು. ಪುರಸ್ಕಾರ ಪುಟ್ಟ ಬಾಲಕಿ ಸಾನ್ವಿಟಾ. ಫ್ರೀ ಜೂನಿಯರ್ ಮಿಸ್ ಇಂಡಿಯಾ ಹಾಸ್ಟೆಲ್ ನ್ಯಾಷನಲ್ ವಿನ್ನರ್ಸ್ 2025. ನಿನ್ನ ಅದ್ಭುತ ಪ್ರತಿಭೆ ಮತ್ತು ಮುಗ್ಧ ಸಾಧನೆಗೆ ನಮ್ಮದೊಂದು ಪುಟ್ಟ ಮೆಚ್ಚುಗೆಯ ಕಾಣಿಕೆ. ನಿನ್ನ ಭವಿಷ್ಯವು ಉಜ್ವಲವಾಗಿರಲಿ, 100 ಕಾಲ ಇದೇ ರೀತಿ ಮಿಂಚುತ್ತಾ ಇರು. ಸಾನ್ವಿತಾ ತನ್ನ ಪುಟ್ಟ ಬಾಲಕಿಗೆ ಪ್ರತಿಭಾ ಪುರಸ್ಕಾರವನ್ನು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೋರ್ವ ಮಾಸ್ಟರ್ ಹ್ಯಾಡ್ರಿಯನ್ ವೇಗಸ್ ಬಾಲ ಪ್ರತಿಭಾ ಪುರಸ್ಕಾರ, ನೊಬೆಲ್ ವರ್ಲ್ಡ್ ರೆಕಾರ್ಡ್ ವಿಜೇತ ಪಂಡಿತ್ ಅವರು ಎಲ್ಲಿದ್ದರೂ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೂ ನಮ್ಮ
ಸಂಘದ ಬೆಳವಣಿಗೆಗೆ ನಮ್ಮ ಸದಸ್ಯರು ನೀಡಿದ ನಿಸ್ವಾರ್ಥ ಸೇವೆ ಹಾಗೂ ಮಾರ್ಗದರ್ಶನದ ಸವಿನೆನಪಿಗಾಗಿ ಅರ್ಪಿಸುವ ಕೃತಜ್ಞ ಗೌರವವಿದು. ನಮ್ಮ ಸದಸ್ಯರು ನಾನು ಹೆಸರು ಕರೀತೇನೆ. ದಯಮಾಡಿ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ತಾವುಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನುವರರು ಶ್ರೀ ವಿಲ್ಫ್ರೆಡ್ ಡಿಸೋಜಾ, ಲಿಯೋ ಡಿಸೋಜಾ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೂ ಬೆನಡಿಕ್ಟ್ ಡಿಸೋಜಾ, ಶ್ರೀ ಸ್ಟೀವನ್ ರೀನಾ ಡಿಸೋಜಾ, ಶ್ರೀ ಸುನಿಲ್ ಡಿಸೋಜಾ, ಶ್ರೀ ನವೀನ್ ಡಿಸೋಜಾ, ಶ್ರೀ ರೊನಾಲ್ಡ್ ಫೆರ್ನಾಂಡಿಸ್, ಶ್ರೀ ಸ್ಟೀವನ್ ಡಿಸೋಜಾ, ಶ್ರೀ ಪ್ರಶಾಂತ್ ಡಿಸೋಜಾ ಇವರಿಗೆ ನಮ್ಮ ಗಣ್ಯ ವ್ಯಕ್ತಿಗಳು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಸಮ್ಮತಿಯ ಈ ಸಂಘಟನೆಯನ್ನು ಕಟ್ಟಿ ಬೆಳೆಸಲು ಕಾರಣೀಕರ್ತರಾಗಿರುವಂತಹ ಗೌರವಾನ್ವಿತರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೆ ಇದೀಗ ನಾಡಿನ ಪರವಾಗಿ ಸನ್ಮಾನ ಗೌರವ ಅರ್ಪಣೆಯನ್ನು ಮಾಡುತ್ತಾ ಇದ್ದೇವೆ. ಸಂಘದ ಬೆಳವಣಿಗೆಗೆ ತಾವು ನೀಡಿರುವ ನಿಸ್ವಾರ್ಥ ಸೇವೆ ಹಾಗೂ ಮಾರ್ಗದರ್ಶನದ ಸವಿ ನೆನಪಿಗಾಗಿ ಕೃತಜ್ಞತಾ ಗೌರವ. ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಚಟುವಟಿಕೆಗಳಲ್ಲಿ ತಮ್ಮ ಕ್ರಿಯಾಶೀಲ ಪಾಲ್ಗೊಳ್ಳುವಿಕೆ ಹಾಗೂ ಶ್ರಮದ ನೆನಪಿಗಾಗಿ ತಮಗಿದು ಈ ವೇದಿಕೆಯಲ್ಲಿ ಈ ನಾಡಿನ ಜನರ ಸಮ್ಮುಖದಲ್ಲಿ ಗೌರವಪೂರ್ವಕ ಸನ್ಮಾನ ಕೃತಜ್ಞತಾ ಗೌರವವನ್ನು ಸಲ್ಲಿಸುತ್ತಾ ಇದ್ದೇವೆ. ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದು ತಮ್ಮ ಬದುಕಿನ ವ್ಯವಹಾರಗಳ ಮಧ್ಯೆ ಇನ್ನಿತರ ಸಂದರ್ಭಗಳನ್ನು ನಾಡಿನ ಜನರ ಸಮಾಜ ಸೇವೆಗೆ ಮುಡಿಪಾಗಿರುವುದು ಕಷ್ಟ ಸಾಧ್ಯ. ಈ ಸಂದರ್ಭದಲ್ಲಿ ಮೀನನ್ನು ನದಿಯನ್ನು ಆಶ್ರಯಿಸಿ ಬದುಕುತ್ತಿರುವಂತಹ ಈ ನಾಡಿನ ಬೆಸ್ತ ಸಮುದಾಯದ, ಈ ನಾಡಿನ ಮೀನುಗಾರರ ಕುಟುಂಬದ ಒಂದು ಸೇವೆ ಇದೀಗ ಕೇವಲ ಈ ಪ್ರದೇಶದ ಜನರಿಗೆ ಮಾತ್ರ ಸೀಮಿತವಾಗದೆ ಇಲ್ಲಿ ಸೇರುವಂತಹ ದಿನಂಪ್ರತಿ ಸಾವಿರಾರು ಸಂಖ್ಯೆಯ ಪ್ರವಾಸಿಗರಿಗೆ ಈ ಸಂಘಟನೆ ರಕ್ಷಾ ಕವಚವಾಗಿ ಮಾರ್ಪಟ್ಟಿದೆ. ಸರ್ಕಾರಿ ಸೌಲಭ್ಯಗಳು, ವ್ಯವಸ್ಥೆಗಳು, ಸುರಕ್ಷತೆಗಳು ಇಲ್ಲದ ಈ ಸಂದರ್ಭದಲ್ಲಿ ಕಿಂಗ್ ಸ್ಟಾರ್ ಸೇವಾ ಸಮಿತಿ ನದಿ ತಟದಲ್ಲಿ ಬರುವಂತಹ ಎಲ್ಲ ಯಾತ್ರಿಕರಿಗೆ ಸುರಕ್ಷಿತವಾದ ವಾತಾವರಣವನ್ನು ಕಲ್ಪಿಸುವ ಸಲುವಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳಿಗೂ ಈ ಸಂಸ್ಥೆ ಕಾರಣೀಕರ್ತರಾಗಿರುತ್ತಾರೆ. ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಹಿರಿಯ ನಾಗರಿಕರಿಗೆ ವೇದಿಕೆಯಲ್ಲಿ ಕೃತಜ್ಞತಾ ಗೌರವ ಸಲ್ಲಿಸುತ್ತಾ ಇದ್ದೇವೆ. ಧನ್ಯವಾದ. ನಮ್ಮ ಉಳಿದ 2 ಸದಸ್ಯರು ಶ್ರೀ ರಂಜಿತ್ ಡಿಸೋಜಾ, ನಮ್ಮ ಈ ಕಟ್ಟಡ ಸಂಸ್ಥೆಗೆ ಅವರ ತಾಯಿ ದಿವಂಗತ ಸುಜಾನಾ ಡಿಸೋಜರವರು ನಮಗೆ ಜಾಗ ಕೊಟ್ಟು ಕಟ್ಟಡಕ್ಕೆ ಸಹಕರಿಸಿದ್ದಾರೆ. ಅವರ ನೆನಪಿಗಾಗಿ ಶ್ರೀ ರಂಜಿತ್ ಡಿಸೋಜಾ ಮುಂದೆ ಬಂದು ಈ ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಅವರ ತಮ್ಮ ಶ್ರೀ ರವಿ ಡಿಸೋಜಾ ತಾವು ಮುಂದೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ರಾಬರ್ಟ್ ಡಿಸೋಜಾ, ರಾಬರ್ಟ್ ವೀನಾ. ವೇದಿಕೆಯಲ್ಲಿ ರಂಜಿತ್ ಹಾಗೂ ರವಿ ಸಹೋದರರನ್ನು ಗೌರವಿಸ್ತಾ ಇದ್ದೇವೆ. ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುವಾಗ ಇವರ ತಾಯಿ ನಮಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಕಲ್ಪಿಸಿಕೊಡುತ್ತಾ ಇದ್ದರು. ಮೃತರು ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮನ್ನು ಅಗಲಿ ಹೋಗಿರುತ್ತಾರೆ. ಅವರು ಮಾಡಿರುವಂತಹ ಸಮಾಜ ಸೇವೆಯ ಪ್ರತೀಕವಾಗಿ ಅವರ ಮಗ ರವಿ ಇವರನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಸನ್ಮಾನಿಸ್ತಾ ಇದ್ದೇವೆ. ಚಪ್ಪಾಳೆಯ ಮೂಲಕ ಸನ್ಮಾನಿತರನ್ನು ಗೌರವಿಸುವ. ಧನ್ಯವಾದಗಳು. ಹಾಗೂ ನಮ್ಮ ಈ ಕಟ್ಟಡಕ್ಕೆ ಸಹಕಾರ ನೀಡಿದ ಕಟ್ಟಡ ಕಾಂಟ್ರಾಕ್ಟರ್ ಆದ ಶ್ರೀ ಪೀಸ್ ಮೊಂತೆರೋ ಹಾಗೂ ಶ್ರೀ ಜರ್ಮಿ ಡಿಸೋಜಾ ಇವರುಗಳು ಇದ್ದರೆ ದಯಮಾಡಿ ಈ ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಂಡು ಇದೀಗ ಕೆಲವು ಹಿರಿಯ ಮತ್ತು ಸಾಧನೆ ಮಾಡಿರುವಂತಹ ಸ್ಥಳೀಯರಿಗೆ ಸನ್ಮಾನವನ್ನು ಮಾಡಿರುತ್ತೇವೆ. ಮೊದಲದಾಗಿ ಸಭಾ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಆತ್ಮೀಯರೇ, ಕಿಂಗ್ ಸ್ಟಾರ್ ಸೇವಾ ಸಮಿತಿ ತನ್ನ
ನೂತನ ಕಟ್ಟಡ ನಿರ್ಮಾಣದ ಅದನ್ನು ಉದ್ಘಾಟನೆಗೊಳಿಸಿರುವಂತಹ ಈ ಸಂದರ್ಭದಲ್ಲಿ ಈ ಪ್ರಯುಕ್ತ ಇಲ್ಲಿ ಇದೀಗ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ, ಈ ಕಾರ್ಯಕ್ರಮವನ್ನು ಚಂದಗೊಳಿಸಲು ಸಹಕರಿಸಿರುವಂತಹ ಸರ್ವರಿಗೂ ಕಿಂಗ್ ಸ್ಟಾರ್ ಸೇವಾ ಸಮಿತಿ ವತಿಯಿಂದ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದುವರೆದ ಭಾಗ ಇದೀಗ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯರನ್ನು ಬೀಳ್ಕೊಡುತ್ತಾ ಕಾರ್ಯಕ್ರಮದ ವೇದಿಕೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ನಾವು ಮೀಸಲಿಡುತ್ತಾ ಇದ್ದೇವೆ. ಧನ್ಯವಾದಗಳು. Zălciwan, zolon veta, bontoni, uzwar fanta, mena sangi, konon monta, zolon erang paun di palwata, soli di zălciwan. Săli ek zagiram Jinie ti so sangam Ono konakam Zaun yasam sati zalm dili Băin zaun bonde kapla mogan postam Bail zaun goa kapla sambal vortam Avoi zaun burgya kapla fudar ditam Sali moga chela Sali sosnik bida Sali garacheda Sali kutmashanga Uitine adang sadon zaile patam Pontine somsrag dila deva putam Săli mun कल्याण जाता तो कर बापा ओडपंती जे मनशा तुका केतना कळा सळी मोनान लेकल्या सळी मोगान देखल्या सळी समजूंक शकल्या सळी सळय संसार सलची वाम सळोन वेताम बोंतोनी उसवाड फांगताम मेना संगी कोडोन पडता जळोन जळोन हेरांक पावून ती पाळवता सळी ती जळची वाम सळी एक जागीराम जिणे तिजो सांग कोणो कोणा नाका कोणो कोणा नाका
ಧನ್ಯವಾದಗಳು. ಪರಿಸರ ಕಾರ್ಯಕರ್ತರು, ಸಂಚಾಲಕರು ನಮ್ಮನ್ನು ಈ ರೀತಿ ಹಾಡಿನ ಮೂಲಕ ಮನೋರಂಜನೆ ಮಾಡ್ತಾರೆ ಎಂಬ ನಿರೀಕ್ಷೆ ನಮಗೆ ಇರಲಿಲ್ಲ. ಬಹಳ ಸುಶ್ರಾವ್ಯವಾಗಿ ಮದರ್ಸ್ ಡೇಯ ಪ್ರಯುಕ್ತ ಕೊಂಕಣಿ ಭಾಷೆಯಲ್ಲಿ ತಮ್ಮ ಹಾಡನ್ನು ಪ್ರಸ್ತುತಗೊಳಿಸಿದ್ದೀರಿ. ಶ್ರೀ ಲಾಯ್ಡ್ ರಾಯಲ್ ಡಿಸೋಜ ತಮಗೆ ಅನಂತ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಮದರ್ಸ್ ಡೇ ಈ ದಿವಸದ ಭಾಗವಾಗಿ ಈಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಮಾಸ್ಟರ್ ಹೇಡ್ರಿಯನ್ ವೇಗಸ್ ನೋಬೆಲ್ ವರ್ಲ್ಡ್ ರೆಕಾರ್ಡ್ ವಿಜೇತ ಪಂಡಿತ್ ಹೌಸ್ ಬಾಲ ಪ್ರತಿಭಾ ಪುರಸ್ಕಾರ ಈ ಸಲುವಾಗಿ ವೇದಿಕೆಯಲ್ಲಿ ಸನ್ಮಾನ ಕಾರ್ಯ ನಡೆಯಲಿದೆ. ಈ ಸಂದರ್ಭ ಮಾಸ್ಟರ್ ಹೇಡ್ರಿಯನ್ ಡಿಸೋಜ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಎಲ್ಲ ಇವತ್ತಿನ ಮುಖ್ಯ ಅತಿಥಿಗಳು ಕೂಡ ವೇದಿಕೆಗೆ ಬಂದು ಈ ಸನ್ಮಾನ ಕಾರ್ಯವನ್ನು ನೆರವೇರಿಸಲು ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನೋಬೆಲ್ ವರ್ಲ್ಡ್ ರೆಕಾರ್ಡ್ ವಿಜೇತ ಮಾಸ್ಟರ್ ಹೇಡ್ರಿಯನ್ ವೇಗಾಸ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಬಾಲ ಪ್ರತಿಭಾ ಪುರಸ್ಕಾರ. ಧನ್ಯವಾದಗಳು. ಆಸಿಫ್ ಹೊಸಗುರ ತಮಗೆ ನಾನು ಸನ್ಮಾನಿಸಲು ಇಚ್ಛಿಸುತ್ತೇನೆ. ದಯವಿಟ್ಟು ವೇದಿಕೆಗೆ ಬರಬೇಕು ಕೇಳಿಕೊಳ್ತೇನೆ. ಹಾಗೂ ರಿಯಾಜ್ ಮಂಗಳೂರು ತಮಗೂ ನಾನು ಸನ್ಮಾನಿಸಲು ಇಚ್ಛಿಸುತ್ತೇನೆ. ದಯಮಾಡಿ ತಾವು ಕೂಡ ಸಹಕರಿಸಬೇಕು. ದಯಮಾಡಿ ಆಸಿಫ್ ಹೊಸಕುರ ಹಾಗೂ ರಿಯಾಜ್ ತಮ್ಮ ಆಸನವನ್ನು ಸ್ವೀಕರಿಸುವುದು. ವೇದಿಕೆಯಲ್ಲಿದ್ದ ಗಣ್ಯರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಮಂಗಳೂರ ರಿಯಾಜ್ ಖ್ಯಾತ ಪರಿಸರವಾದಿ ಹಾಗೂ ನಮ್ಮ ಆತ್ಮೀಯರು, ನದಿ ಸಂರಕ್ಷಣಾ ಸ್ವಚ್ಛತಾ ಕಾರ್ಯಕ್ರಮದ ಸಂಚಾಲಕರು, ತಮಗೂ ನಾನು ಸನ್ಮಾನಿಸಲು ಇಚ್ಛಿಸುತ್ತೇನೆ. ಹಾಗೂ ಆಸಿಫ್ ಹೊಸಕುರ ಯಾವಾಗ ಬೇಕಾದ್ರೂ ನಾವು ಫೋನ್ ಮುಖಾಂತರ ಕಾಲ್ ಮಾಡಿದರೆ ತಕ್ಷಣ ಬಂದು ಎಲ್ಲ ಚಿತ್ರೀಕರಣವನ್ನು ತಮ್ಮ ಚಾನೆಲ್ ಮುಖಾಂತರ ಚಿತ್ರೀಕರಿಸುತ್ತಾರೆ. ಗೌರವಪೂರ್ವಕ ಆಹ್ವಾನಿಸ್ತಾ ಇದ್ದೆ. ಸಲಹಿದ ತಾಯಂದಿರು, ಈ ಭೂಮಿಯನ್ನು ನಾವು ಕಾಣಲು ಮತ್ತು ನಮ್ಮ ಬಾಲ್ಯಾವಸ್ಥೆಯಲ್ಲಿ ನಮ್ಮನ್ನು ಶುಶ್ರೂಷಿಸಿದಂತಹ, ನಮಗೆ ಮೊಲೆ ಹಾಲು ಉಣಿಸಿದಂತಹ ತಾಯಂದಿರು, ಆ ತಾಯಂದಿರಿಗೆ ಸದಾ ನಮಿಸುತ್ತಾ ತಾಯಿ ಮತ್ತು ಮಕ್ಕಳ ಸಂಬಂಧವನ್ನು ಈ ಭೂಮಿಯಲ್ಲಿ ನಮಗೆ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂಬ ರೂಪಕದಂತೆ ನಮ್ಮ ಮತ್ತು ನಮ್ಮ ತಾಯಂದಿರ ಹೊಕ್ಕುಲ ಬಳ್ಳಿ ಸಂಬಂಧ ಈ ಭೂಮಿಯಲ್ಲಿರುವ ಸಕಲ ಮಾನವರಿಗೂ ಕೂಡ ಆ ಸಂಬಂಧ ಇರುತ್ತದೆ. ಈ ಒಂದು ನಿಮಿತ್ತ ವಿಶ್ವ ತಾಯಂದಿರ ದಿವಸದ ಈ ದಿನದಂದು ಒಂದು ವಿಶೇಷವಾಗಿ ಕೇಕ್ ಕತ್ತರಿಸುವ ಮೂಲಕ ತಾಯಂದಿರ ಬಾಯಿಯನ್ನು ಸಿಹಿಗೊಳಿಸುವ ನಮ್ಮ ಕರ್ತವ್ಯ. ನಾವು ನಿಮಗೆಲ್ಲರಿಗೂ ಅಭಿನಂದಿಸುತ್ತೇವೆ, ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಧನ್ಯವಾದಗಳು ತಾಯಂದಿರಿಗೆ.